ರೋಟರಿ ಪುತ್ತೂರು ಎಲೈಟ್ನ ಪರವಾಗಿ ಭಾಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೀಗ ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಿದ್ದೇನೆ. ಸೆಪ್ಟೆಂಬರ್ 15ಕ್ಕೆ ನಾವು ಭಾರತದಲ್ಲಿ ಇಂಜಿನಿಯರ್ಸ್ ಡೇಯನ್ನು ಆಚರಿಸ್ತೇವೆ. ಇಂಜಿನಿಯರ್ಸ್ ಡೇದ ಮಹತ್ವದ ಬಗ್ಗೆ ನಿಮಗೆ ರೋಟರಿ ಎಲೈಟ್ ಕ್ಲಬ್ಬಿನ ಪರವಾಗಿ ಎಲ್ಲ 3181 ಡಿಸ್ಟ್ರಿಕ್ಟ್ನಲ್ಲಿರುವಂಥ ರೋಟೇರಿಯನ್ ಇಂಜಿನಿಯರ್ಗಳಿಗೆ ಇಂಜಿನಿಯರ್ ದಿವಸದ ಹಾರ್ದಿಕವಾದ ಶುಭಾಶಯಗಳು. ಸೆಪ್ಟೆಂಬರ್ 15 ನಾವು ಇಂಜಿನಿಯರ್ಸ್ ಡೇ ಅಂತೇಳಿ ಯಾಕೆ ಆಚರಿಸಿದ್ವಿ ಅಂತ ಹೇಳಿದರೆ, ಆ ದಿವಸ ನಮ್ಮ ಇಂಜಿನಿಯರ್ ಪಿತಾಮಹ, ಭಾರತ ದೇಶದ ಬಹಳ ಹೆಮ್ಮೆಯ ಪುತ್ರ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯವರ ಹುಟ್ಟುಹಬ್ಬವನ್ನು ಆಚರಿಸುವಂಥ ದಿನ. 96 ವರ್ಷ ಮೈಸೂರಿನಲ್ಲಿ ಇಂಜಿನಿಯರ್ ಆಗಿ ಬದುಕಿ ಅರ್ಥಪೂರ್ಣ ಬದುಕನ್ನು ಸವಿದಂಥವರು. ಮೈಸೂರಿನಲ್ಲಿ ದಿವಾನರಾಗಿದ್ದ ಸಮಯದಲ್ಲಿ ಕೃಷ್ಣರಾಜಸಾಗರ ಕಾವೇರಿ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದು. ಆ ಸಮಯದಲ್ಲಿ ಇದು ಏಷ್ಯಾದಲ್ಲಿ ಅತಿ ದೊಡ್ಡ ಅಣೆಕಟ್ಟಾಗಿ ಬಹಳ ಪ್ರಸಿದ್ಧಿ ಪಡೆಯಿತು. ಅದರ ನಂತರ ಅವರು ಮಹಾರಾಷ್ಟ್ರದಲ್ಲಿ ಕೂಡ ಹಲವು ಅಣೆಕಟ್ಟನ್ನು ಕಟ್ಟಲು ಕಾರಣಕರ್ತರಾಗಿದ್ದಾರೆ. ಅದರ ಜೊತೆ ಬಹಳ ಒಂದು ಉತ್ತಮ ಕೆಲಸ ಅಂತ ಹೇಳಿದರೆ, ಈಗ ಆಂಧ್ರದಲ್ಲಿರುವಂಥ ವಿಶಾಖಪಟ್ಟಣಂಗೆ ಅಲ್ಲಿ ನೆರೆ ನೀರು ಬಂದು ಅಲ್ಲಿ ಸಮುದ್ರದ ಇದರಿಂದ ಕರೋಷನ್ ಆಗುವಾಗ ಅದಕ್ಕೊಂದು ಅಣೆಕಟ್ಟನ್ನು ಕಟ್ಟಿ ಆ ಸಮುದ್ರ ಕೊರೆತವನ್ನು ನಿಲ್ಲಿಸುವಲ್ಲಿ ಅವರ ಪಾತ್ರ ಬಹಳ ಮಹತ್ವದ್ದು. ಇದೆಲ್ಲ ಅದರ ಜೊತೆ ಬೆಂಗಳೂರಿನಲ್ಲಿ ಆ ಟೈಮಲ್ಲಿ ಒಂದು ಯೂನಿವರ್ಸಿಟಿ ಕೂಡ ಓಪನ್ ಮಾಡಿದ್ದಾರೆ. ಮತ್ತು ಹಲವು ಕೈಗಾರಿಕೆಗಳನ್ನು, ಈಗ ಭದ್ರಾವತಿಯ ಪೇಪರ್ ಮಿಲ್ ಇರ್ಬೋದು, ನಮ್ಮ ಲಿಂಗನಮಕ್ಕಿಯಲ್ಲಿ ವಿದ್ಯುತ್ ಉತ್ಪಾದನೆ ಆಗುವಂಥ ಕೈಗಾರಿಕೆ ಇರ್ಬೋದು, ಇದೆಲ್ಲ ಅವರ ಸಮಯದಲ್ಲಿ ಅವರ ಮುತುವರ್ಜಿಯಲ್ಲಿ ಆದಂಥ ಕಾರ್ಯಕ್ರಮ. ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಭಾರತ ಸರ್ಕಾರದ ಅತ್ಯುತ್ತಮ ನಾಗರಿಕ ಬಿರುದಾದ ಭಾರತ ರತ್ನವನ್ನು ಭಾರತ ಸರ್ಕಾರ 1955ಕ್ಕೆ ಇವರಿಗೆ ಕೊಟ್ಟಿದ್ದಾರೆ. ಅದರ ಜೊತೆ ಬ್ರಿಟಿಷ್ ಸರ್ಕಾರ ಕೂಡ ನೈಟ್ಹುಡ್ ಪ್ರಶಸ್ತಿಯನ್ನು ಇವರಿಗೆ ದಯಪಾಲಿಸಿದೆ. ಸರ್ MV ಎಂದೇ ಖ್ಯಾತಿವೆತ್ತ ವಿಶ್ವೇಶ್ವರಯ್ಯವರು ನಮ್ಮ ಇಂಜಿನಿಯರ್ಗಳಿಗೆ ಮಾದರಿ. ಅವರ ಒಂದು ಡೆಡಿಕೇಶನ್, ಅವರ ಒಂದು ಇಂಟಿಗ್ರಿಟಿ, ಅವರ ಒಂದು ಎಕ್ಸಲೆನ್ಸಿ, ಅದರ ಮೂಲಕ ಅವರು ಆಗ ಕಟ್ಟಿದಂಥ ಡ್ಯಾಮು ಈಗ ಕೂಡ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಅದಕ್ಕೆ ಅವರು ಡಿಸೈನ್ ಮಾಡಿದಂತಹ, ಅವರು ಪೇಟೆಂಟ್ ಕೂಡ ಮಾಡಿದ್ದಾರೆ. ಅದಕ್ಕೆ ನೀರಿನ ಲೆವೆಲ್ ಜಾಸ್ತಿ ಬರುವಾಗ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುವಂಥ ಒಂದು ಟೆಕ್ನಾಲಜಿ ಆ ಟೈಮಲ್ಲಿ ಬಹಳ ವಿಶೇಷ. ಅವರು ಅದರ ಮೂಲಕ ಬಹಳ ಖ್ಯಾತಿಯನ್ನು ಗಳಿಸಿದವರು. ಇಂಜಿನಿಯರಿಂಗಿಂದಲ್ಲಿ ಹಲವು ವಿಭಾಗಗಳು ಉಂಟು. ನಮಗೆ ಖುಷಿ ಅಂತ ಹೇಳಿದರೆ, ಅವರು ಸಿವಿಲ್ ಇಂಜಿನಿಯರ್ ವಿಭಾಗದಲ್ಲಿ ಇದ್ದವರನ್ನು ನಾವು ಇಂಜಿನಿಯರ್ ಡೇ ಆಗಿ ಆಚರಿಸ್ತೇವೆ. ಇದರಲ್ಲಿ ಒಟ್ಟು 6 ವಿಭಾಗಗಳು ಉಂಟು. ಏರೋನಾಟಿಕಲ್, ಕೆಮಿಕಲ್, ಆಮೇಲೆ ಮೆಕ್ಯಾನಿಕಲ್, ಆಮೇಲೆ ಇಂಜಿನಿಯರಿಂಗ್ ಅದರ ಇನ್ನೊಂದು ವಿಭಾಗ ಕೂಡ ನಮ್ಮ ಎಲ್ಲ ಇಂಜಿನಿಯರ್ಗಳಿಗೆ ಈ ದಿವಸ ಒಂದು ನೆನಪಿಸುವಂಥ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ನೀಡಿದೆ. ಇದರ ಜೊತೆ ಶ್ರೀಲಂಕಾದಲ್ಲಿ ಮತ್ತು ತಾಂಜಾನಿಯಾದಲ್ಲಿ ಕೂಡ ಇಂಜಿನಿಯರ್ ಡೇಯನ್ನು ಸರ್ ವಿಶ್ವೇಶ್ವರಯ್ಯರ ಹುಟ್ಟಿದ ದಿನವಾದ ಸೆಪ್ಟೆಂಬರ್ 15ಕ್ಕೆ ಆಚರಿಸಿದ್ದಾರೆ. ಅದು ಅವರು ಇವರಿಗೆ ಕೊಟ್ಟಂಥ ಗೌರವ. ಇದು ಇಂಜಿನಿಯರ್ಗಳನ್ನು ನೆನಪಿಸುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದಕ್ಕೆ ಬೇಕಾಗಿ ರೋಟರಿ ಕ್ಲಬ್ ಪುತ್ತೂರು ಎಲೈಟ್ ಹಲವು ಕಾರ್ಯಕ್ರಮ ಮಾಡ್ತಾ ಇದೆ. ಹೀಗಾಗಿ ನಿನ್ನೆಯ ದಿನ ನಮ್ಮ ಶಿಕ್ಷಕರನ್ನು ನೆನಪಿಸುವಂಥದ್ದು, ಅದೇ ರೀತಿಯಲ್ಲಿ ವೈದ್ಯರನ್ನು ನೆನಪಿಸುವಂಥ ಕಾರ್ಯಕ್ರಮ, ಹಲವು ಕಾರ್ಯಕ್ರಮವನ್ನು ಮಾಡ್ತಾ ಉಂಟು. ಇದು ನಮಗೆ ನಮ್ಮ ಡಿಸ್ಟ್ರಿಕ್ಟಿನಲ್ಲಿ ಎಲೈಟ್ ಕ್ಲಬ್ 3 ತಿಂಗಳಾಗಿದೆ ಪ್ರಾರಂಭವಾಗಿ. ಹಲವು ವಿವಿಧತೆಯ ಕಾರ್ಯಕ್ರಮಗಳನ್ನು ನೀಡುತ್ತಿದೆ. ನಮಗೆ ಬಹಳ ಸಂತೋಷ. ಅದು ನಮ್ಮ ಝೋನಲ್ಲಿರುವಂಥ ಎಲೈಟ್ ಕ್ಲಬ್ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಮಾಡ್ತಾ ಉಂಟು ಅಂತೇಳಿ. ಹಾಗಾಗಿ ಎಲ್ಲ ರೋಟರಿ ಸದಸ್ಯರಿಗೆ, ಎಲ್ಲ ಇಂಜಿನಿಯರ್ ಮಿತ್ರಗಳಿಗೆ ನಮ್ಮ ರೋಟರಿ ಕ್ಲಬ್ ಎಲೈಟ್ ಹಾಗೂ ರೋಟರಿ ಡಿಸ್ಟ್ರಿಕ್ಟ್ 3181ನ ಪರವಾಗಿ ಹಾರ್ದಿಕವಾದ ಶುಭಾಶಯಗಳನ್ನು ನಾನು ತಿಳಿಸ್ತಿದ್ದೇನೆ. ನಮಸ್ತೆ.